4 ಕೋಟಿ ರೂಪಾಯಿ ಅನುದಾನದಲ್ಲಿ ನಡೀತಾ ಇರುವಂತಹ ಕಲ್ಲಡ್ಕ ಮಂಗಲ ಪದವು ರಾಜ್ಯ ಹೆದ್ದಾರಿ ಕಾಮಗಾರಿ ಹಾಗೂ ಇತ್ತೀಚೆಗೆ ಅಭಿವೃದ್ಧಿ ಹೊಂದಿರುವಂತಹ ಮಜ್ಜೋನಿ ರಸ್ತೆಯನ್ನ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥ್ ರೈ ಅವರು ವೀಕ್ಷಿಸಿದರು. ಕಳೆದ ಬಾರಿ ರಾಜ್ಯ ಸರ್ಕಾರದಿಂದ ಕಲ್ಲಡ್ಕ ಮಂಗಳ ಪದವು ರಸ್ತೆಯ ವಿಸ್ತರಣೆಗೆ ಅಪೆಂಡಿಕ್ಸ್ ಇ ಯೋಜನೆಯ ಮೂಲಕ 4 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿತ್ತು. ಅವುಗಳ ಪೈಕಿ ಹಲವು ಅಪಘಾತಗಳಿಗೆ ಕಾರಣವಾಗುತ್ತಿದ್ದ ಮಜ್ಜೋನಿ ರಸ್ತೆಯ 1 ಕೋಟಿ ರೂಪಾಯಿ ಅನುದಾನದಲ್ಲಿ ವಿಸ್ತರಣೆ ಹಾಗೂ ಡಾಂಬರೀಕರಣಗೊಂಡು ಅಭಿವೃದ್ಧಿ ಹೊಂದಿತ್ತು. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭ ಮಾತನಾಡಿದ ರಮಾನಾಥ ರೈ ಅವರು, ಕಳೆದ ಬಾರಿ ನನ್ನ ಅವಧಿಯಲ್ಲಿ 4 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಅವುಗಳ ಪೈಕಿ ಮಜ್ಜೋನಿ ಅಪಾಯ ತಿರುವಿಗೆ 1 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಇಲ್ಲಿರುವ ಬಂಡೆಗಳಿಂದ ಕಿರಿದಾದ ರಸ್ತೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು. ಬಂಡೆಗಳನ್ನು ಒಡೆದು ಬದಿಗೆ ಕಾಂಕ್ರೀಟ್ ಹಾಕಿ ಡಾಂಬರೀಕರಣ ನಡೆಸಲಾಗಿದೆ. ಈ ಕಷ್ಟಕರ ಕಾರ್ಯವನ್ನ ಲೋಕೋಪಯೋಗಿ ಇಲಾಖೆ ಶೀಘ್ರದಲ್ಲೇ ಮಾಡಿ ಮುಗಿಸಿದೆ. ಕಳೆದ ಬಾರಿ ಹಲವು ಜಿಲ್ಲಾ ಪಂಚಾಯತ್ ರಸ್ತೆಯನ್ನ ಲೋಕೋಪಯೋಗಿ ಇಲಾಖೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದರು. ರಾಜ್ಯ ಹೆದ್ದಾರಿಗೆ ನಾವು ಅಪೆಂಡಿಕ್ಸ್ ಇ ನಲ್ಲಿ ಕಳೆದ ಸರ್ಕಾರ ಇದ್ದಾಗ 4 ಕೋಟಿ ರೂಪಾಯಿ ಹಣವನ್ನು ಮೀಸಲಿಟ್ಟು ಇದೊಂದು ಕಠಿಣವಾದಂಥ ಕೆಲಸ ಇದು. ಯಾಕೆಂದರೆ ಇಲ್ಲಿ ಕಪ್ಪು ಕಲ್ಲಿನ ರಸ್ತೆಯಾಗಿದ್ದು ಕಪ್ಪು ಕಲ್ಲನ್ನು ಒಡೆದು ಪೂರ್ಣವಾದ ರಸ್ತೆ ನಿರ್ಮಾಣ ಮಾಡತಕ್ಕದ್ದು ಸ್ವಲ್ಪ ಕಷ್ಟದ ಕೆಲಸ. ನಮ್ಮ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರು ಅವರ ಒಂದು ಮುತುವರ್ಜಿ ಮೇಲೆಗೆ ಭಾಳ ಅಚ್ಚುಕಟ್ಟಾಗಿ, ಯಾಕೆಂದರೆ ಇದು ಅಷ್ಟು ಸಲೀಸಾಗಿ ಮಾಡತಕ್ಕಂಥ ಕೆಲಸ, ಅಚ್ಚುಕಟ್ಟಾಗಿ ಇದನ್ನು ನಿರ್ವಹಣೆ ಮಾಡತಕ್ಕಂಥದ್ದು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಜನರಿಗೆ ಕೂಡ ಸಾಕಷ್ಟು ಪ್ರಯೋಜನ ಆಗಿದೆ. ಈ ಸರಿ ಕಳೆದ ಸಾರಿ ಲೋಕೋಪಯೋಗಿ ಇಲಾಖೆಗೆ ಸಾಕಷ್ಟು ಕೆಲಸಗಳಿತ್ತು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್, ಮಂಜುಳಾ ಮಾಧವ ಮಾವೆ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ವೀರಕಂಬ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರೇಮಲತಾ, ಉಪಾಧ್ಯಕ್ಷ ಅಬ್ಬಾಸ್ ಕೆಲಿಂಜ, ವಿಟ್ಲ ಪಡ್ನೂರು ಗ್ರಾಮ ಪಂಚಾಯತ್ ಸದಸ್ಯ ಸಿದ್ದೀಕ್ ಸರಾಫೋ, ಅಬ್ದುಲ್ ಕುಕಿಲಾ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಾಧವ ಮಾವೆ, ಮಹಿಳಾ ಘಟಕದ ಅಧ್ಯಕ್ಷೆ ಜಯಂತಿ ಅನಂತಾಡಿ, ಎಪಿಎಂಸಿ ಸದಸ್ಯ ಚಂದ್ರಶೇಖರ್ ರೈ, ವೀರಕಂಬ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿಲಾ ಬೇಗಸ್ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.